ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕ್ಲಿಯರ್ ಇದೆ. ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ ಪ್ರಣಾಮಗಳು. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಣಾಮಗಳೆಲ್ರಿಗೂ. ತರಗತಿನ ಪ್ರಾರಂಭ ಮಾಡೋಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇದ್ದೀರಾ? ಹರೇ ಕೃಷ್ಣ ಯಾಕೆ ಮಾತಾಜಿ. ಹೋಗ್ಲಿಲ್ವಾ ಮಾತಾಜಿ? ಮಾತಾಜಿ ಲಲಿತಾ ಮಾತಾಜಿ ಬಂದಿದ್ದಾರೆ. ಹಾ ಮಾತಾಜಿ. ಹ್ಯಾಂಡ್ ರೈಸ್ ಮಾಡಿ ಮಾತಾಜಿ. ಆಗಿದೆ ಮಾತಾಜಿ, ಮಾಡಿದ್ದೇನೆ ನಿಮ್ಗೆ. ಹರೇ ಕೃಷ್ಣ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಎಲ್ಲರೂ ನನ್ನ ಜೊತೆಗೆ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಭಗವತೆ ವಾಸುದೇವಾಯ. ಓಕೆ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಶ್ಲೋಕಗಳು ಮಂಗಳಾಚರಣೆ. ಅದನ್ನ ನೋಡ್ಬಿಟ್ಟು ನೀವು ನನ್ನ ಜೊತೆಗೆ ರಿಪೀಟ್ ಮಾಡಿ. ನಾನು ಹೇಳ್ತೇನೆ, ಆಮೇಲೆ ಒಂದ್ ಸಾಲ ಹೇಳ್ತೇನೆ, ಒಂದು ಚರಣ ಹೇಳ್ತೇನೆ, ಆಮೇಲೆ ನೀವು ರಿಪೀಟ್ ಮಾಡಿ. ಗುರುವಿಗೆ ಪ್ರಾರ್ಥನೆ. ಮೊದಲನೇದು, ಓಂ ಅಜ್ಞಾನತಿಮಿರಾಂಧಸ್ಯ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯಾ ಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರ್ಮಲಿತಂ ಯೇನ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಇದು ಸ್ವಲ್ಪ ಡೀಟೇಲ್ ಆಗಿರುವಂತಹ ಮಂಗಳಾಚರಣೆ ನಾನು ಮಾಡ್ತಾ ಇದ್ದೇನೆ. ಸೊ ಡೈಲಿ ಸಮಯ ಆಗಿ ಹೋಗುತ್ತೆ ಅಂತ ಹೇಳಿ ಚಿಕ್ಕದಾಗಿರುವಂತಹ ಮಂಗಳಾಚರಣೆಯನ್ನು ಮಾಡ್ತಾ ಇದ್ವಿ. ಇದು ಸ್ವಲ್ಪ ಡೀಟೇಲ್ ಆಗಿದೆ, ಎಲ್ಲರೂ ತಿಳ್ಕೊಳ್ಳಿ ಅನ್ನೋಕೋಸ್ಕರ ಇದನ್ನ ಸ್ಲೈಡ್ ಶೇರ್ ಮಾಡ್ತಾ ಇರೋದು. ಅವಳ ಹತ್ರ ಇದನ್ನೆಲ್ಲ ಕ್ಲೀನ್ ಮಾಡಿಸಿ, ಅವ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ತೋರಿಸಿ ಅವಳ ಹತ್ರ ಮಾಡ್ಸಿದೆ. ಎಲ್ಲದಕ್ಕೂ ನನ್ನ ಕರೀತಾರೆ ಅಂತ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಮಾತಾಜಿ ಮ್ಯೂಟ್ ಅದಕ್ಕೆ ಮಾಡ್ಕೊಳ್ಳಿ. ಅಂತ ಯಾರು ಮಾತಾಜಿ ಅವರು? ಸ್ವಲ್ಪ ನೋಡಿ, ಅನ್ಮ್ಯೂಟ್ ಮಾಡ್ಕೊಂಡಾಗ ನಿಮ್ ಸರೌಂಡಿಂಗ್ ನಾಯ್ಸ್ ಇದ್ರೆ ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನಿಮ್ ಮನೇಲಿ ಏನ್ ನಡೀತಾ ಇದೆ ಎಲ್ಲಾರು ಕೇಳಿಸ್ಬಿಡುತ್ತೆ, ಮತ್ತೆ ರೆಕಾರ್ಡಿಂಗ್ ನಡೀತಾ ಇದೆ. ಹಾಗಾಗಿ ಸರಿ. ಇದು ಶ್ರೀ ರೂಪ ಪ್ರಣಾಮ ಅಂತ ಕರೀತಾರೆ ಇದಕ್ಕೆ. ಶ್ರೀ ರೂಪ ಪ್ರಣಾಮ ಅಂತ ಹೇಳಿ ಈಗ ಹೇಳ್ತಾ ಇರೋದು. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ಸ್ವಪದಾಂತಿಕಂ. ಕಾಣಿಸ್ತಾ ಇದೆಯಲ್ಲ, ಶೇರ್ ಮಾಡ್ತಾ ಇರೋದು ಇದನ್ನ PDF. ಕಾಣ್ತಿದೆ ಮಾತಾಜಿ, ಕಾಣ್ತಿದೆ. ಸೊ ಇದು ಪೂರ್ಣ ಒಂದು ಶ್ಲೋಕ, ಹಾಗಾಗಿ ಚಿಕ್ಕದು ಮಾಡಿರೋದು. ಇದಕ್ಕೆ ಮಂಗಳಾಚರಣೆ ಅಂತ ಕರೀತಾರೆ. ಮಂಗಳಾಚರಣೆ ಇದೆಲ್ಲಾನು ಕೂಡ ಪ್ರಣಾಮ ಮಂತ್ರ, ಅದರಲ್ಲಿ ಇರುವಂತದ್ದು ಮಂಗಳಾಚರಣೆ. ಸೊ ಯಾರ್ಯಾರಿಗೆ ಮಂಗಲ ನಮ್ಗೆ ಯಾರ್ಯಾರಿಂದ ಬೇಕು ಅಂತ ಹೇಳಿ ಕೇಳ್ತಾ ಇರುವಂತದ್ದು. ಓಕೆ. ವಂದೇಹಂ ಶ್ರೀ ಗುರೋಃ
ಶ್ರೀಯುತ ಪದಕಮಲಂ ಶ್ರೀಯುತ ಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ರಘುನಾಥಾನ್ವಿತಂ तं ಸಜೀವಂ ಸಜೀವಂ ಸಾದ್ವೈತಂ ಸಾವಧೂತಂ ಸಾದ್ವೈತಂ ಸಾವಧೂತಂ ಹರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಸಹಿತಂ ಸಹಿತಂ ಕೃಷ್ಣ ಚೈತನ್ಯ ದೇವಂ ರಾಧಾ ಕೃಷ್ಣ ಪಾದಾನ್ ಶ್ರೀರಾಧಾ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ ವಿಶಾಖಾನ್ವಿತಾಂಶ್ಚ. ಹರೇ ಕೃಷ್ಣ. ಸೊ ಇಲ್ಲಿ ಏನ್ ಹೇಳ್ತಾ ಇರುತ್ತೆ ಅನ್ನೋದು ಹೇಳ್ತೇನೆ ನೋಡಿ. ಮಂಗಳಾಚರಣೆಯಲ್ಲಿ ಅಂದ್ರೆ ಯಾರು ಈ ಒಂದು ಪ್ರಣಾಮ ಮಂತ್ರ ಮಂಗಳಾಚರಣೆಯನ್ನು ಹೇಳ್ತಾ ಇರ್ತಿರಲ್ಲ, ಅವರು ನನ್ನ ಗುರುಗಳ ಚರಣ ಕಮಲಗಳಿಗೆ, ಭಕ್ತಿ ಸೇವೆಯ ಪಥದಲ್ಲಿರುವ ಇತರ ಎಲ್ಲಾ ಆಚಾರ್ಯರುಗಳ ಪಾದ ಕಮಲಗಳಿಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನ ಅರ್ಪಿಸುತ್ತೇನೆ ಅಂತ ಹೇಳಿ, ಇದು ನಿಮ್ಗೆ ವೈಷ್ಣವ ಆಚಾರ್ಯರ ಕೀರ್ತನೆಗಳಲ್ಲಿ ಸಿಗ್ಬಹುದು. ಯಾರ ಹತ್ರ ನೀವು ಇದ್ರೆ ಕೀರ್ತನೆಗಳ ಪುಸ್ತಕ ಇದ್ರೆ ತೆಗಿಬಹುದು. ಮತ್ತೆ ಎಲ್ಲಾ ವೈಷ್ಣವರಿಗೆ ಶ್ರೀಲರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ರಘುನಾಥ ದಾಸ್ ಗೋಸ್ವಾಮಿ, ಜೀವ ಗೋಸ್ವಾಮಿ ಸೇರಿದಂತೆ 6 ಗೋಸ್ವಾಮಿಗಳಿಗೆ ಮತ್ತು ಸಹಚರರಿಗೆ ನಾನು ಗೌರವಪೂರ್ವಕ ಪ್ರಣಾಮಗಳನ್ನ ಅರ್ಪಿಸ್ತೇನೆ ಅಂತ ಹೇಳ್ತಾರೆ. ಶ್ರೀ ಅದ್ವೈತ ಆಚಾರ್ಯ ಪ್ರಭುಗಳಿಗೆ, ಶ್ರೀ ನಿತ್ಯಾನಂದ ಪ್ರಭುಗಳಿಗೆ, ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಮತ್ತು ಶ್ರೀ ಠಾಕೂರರಿಂದ ಮೊದಲುಗೊಂಡು ಅವರ ಎಲ್ಲಾ ಭಕ್ತರಿಗೆ ನಾನು ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನ ಅರ್ಪಿಸ್ತೇನೆ. ಅಂದ್ರೆ ಯಾರೆಲ್ಲ ಈ ಕೃಷ್ಣ ಪ್ರಜ್ಞೆಗೆ ಕಾರಣೀಭೂತರಾಗಿದ್ದಾರೋ ಅವ್ರಿಗೆಲ್ಲ ಗೌರವಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸಲಿಕ್ಕೆ ಇರುವಂತಹ ಒಂದು ಏಕೈಕ ಮಂಗಳಾಚರಣೆ ಇದು. ಶ್ರೀ ಭಗವಾನ್ ಶ್ರೀಕೃಷ್ಣ ಶ್ರೀಮತಿ ರಾಧಾರಾಣಿ ಲಲಿತಾ ವಿಶಾಖರಿಂದ ಮೊದಲುಗೊಂಡು ಎಲ್ಲಾ ಗೋಪಿಯರ ಚರಣ ಕಮಲಗಳಿಗೆ ನಾನು ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನ ಅರ್ಪಿಸ್ತೇನೆ. ಕೊನೆಯದಾಗಿ ನೋಡಿ, ಶ್ರೀ ರಾಧಾಕೃಷ್ಣ ಪಾದಾನ್ ಸಹಗಣಿ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಯಾಕೆ ಇಲ್ಲಿ ಕೊನೆಯದಾಗಿ ರಾಧಾಕೃಷ್ಣ ಅಂತ ಕೊಟ್ಟಿರುವಂತದ್ದು? ನಾವೇನಂತ ತಿಳ್ಕೊತೇವೆ ಯಾವಾಗ್ಲೂ ಮೊದಲು ಪ್ರಣಾಮ ಸಲ್ಲಬೇಕಾಗಿಂತೂ ಭಗವಂತನಿಗೆ ಅಂತ ನಾವು ಹೇಳ್ತೇವೆ. ಭಗವಂತ ನಾವು ಸಲ್ಲಿಸಿರುವಂತಹ ಒಂದು ಪ್ರಣಾಮವನ್ನ ನೇರವಾಗಿ ಸ್ವೀಕರಿಸೋದಿಲ್ಲ. ಯಾರು ಮಧ್ಯದಲ್ಲಿ ಶುದ್ಧ ಭಕ್ತರು ಇರ್ತಾರೋ, ಗುರು ಪರಂಪರೆ ಇರುತ್ತೋ ಅವರ ಮೂಲಕನೇ ಅದನ್ನ ಸ್ವೀಕರಿಸುವಂತದ್ದು. ಹಾಗಾಗಿ ಮೇಲೆ ಎಲ್ಲಾ ಭಕ್ತರ ಒಂದು ಗುರುಗಳ ಷಡ್ ಗೋಸ್ವಾಮಿಗಳ ಅವ್ರದ್ದು ಹೆಸರನ್ನ ಕೊಟ್ಟು ಆಮೇಲೆ ರಾಧಾಕೃಷ್ಣ ಸಹಗಣ ಲಲಿತಾ ಅಂತ ಹೇಳಿ ಕೊಟ್ಟಿದ್ದಾರೆ. ಮುಂದಿನ ಒಂದು ಮಂಗಳಾಚರಣೆ ಇದು ಶ್ರೀಕೃಷ್ಣ ಪ್ರಣಾಮ ಅಂತ ಕರೀತಾರೆ ಇದಕ್ಕೆ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೇ. ಇದು ಶ್ರೀ ರಾಧಾ ಪ್ರಣಾಮ ಅಂತ ಹೇಳ್ತಾರೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ನೆಕ್ಸ್ಟ್ ಇದು ವೈಷ್ಣವ ಪ್ರಣಾಮ, ಶ್ರೀ ವೈಷ್ಣವ ಪ್ರಣಾಮ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ
ಪತಿತಾನಾಂ ಪಾವನೇಭ್ಯೋ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ವೈಷ್ಣವೇಭ್ಯೋ ನಮೋ ನಮಃ. ಇದು ಶ್ರೀಲ ಪ್ರಪಾದ ಪ್ರಣತಿ. ನಾವು ಸಾಮಾನ್ಯವಾಗಿ ಹೇಳ್ತೀವಲ್ಲ ಪ್ರತಿದಿನ ಅದೇ. ನಮ ಓಂ ವಿಷ್ಣುಪಾದಾಯ ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೇ ಕೃಷ್ಣ ಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಶ್ರೀಮತೆ ವೇದಾಂತ ಸ್ವಾಮಿನ್ನಿತೆ ನಾಮಿನೇ. ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ದೇವಿ ಗೌರವಾಣಿ ಪ್ರಚಾರಿಣೆ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ದೇಶ ತಾರಿಣಿ. ಇದಕ್ಕೆ ಮುಂದಿಂದು ಪಂಚತತ್ವ ಮಹಾಮಂತ್ರ ಅಂತ ಹೇಳಿ ಕರೀತಾರೆ. ಅಂದ್ರೆ ಭಗವಂತನ ಏನು ಪೂರ್ಣ ವಿಸ್ತರಣೆಗಳಿದೆಯಲ್ಲ ಅವೆಲ್ಲವೂ ಕೂಡ ಆ ವಿಸ್ತರಣೆಗಳನ್ನ ಇಲ್ಲಿ ತಿಳಿಸಿದ್ದಾರೆ. ಅದಕ್ಕಾಗಿ ಪಂಚತತ್ವ ಅಂತ ಹೇಳ್ತಾರೆ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ್ ಕಿ ಜೈ, ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ನಿನ್ನೆ ಯಾರೋ ಒಂದು ಭಜನ್ ಹೇಳ್ತೀನಿ ಅಂತ ಹೇಳಿದ್ರಿ. ನನ್ನ ನಾನೇ ಮಟ್ಟಿಗೆ ಮಾತಾಜಿ ಹೇಳಿ. ಮಾತಾಜಿ ನಾನ್ ಹಾ, ರಾಜೇಶ್ವರಿ ಮಾತಾಜಿ. ಹೇಳಿ ಮಾತಾಜಿ. ಒಂದ್ ಡೌಟ್ ಕೇಳ್ಬೇಕಿತ್ತು ಮಾತಾಜಿ. ಹೇಳಿ. ನಾವ್ ಪೀರಿಯಡ್ಸ್ ಆದಾಗ ಅಟೆಂಡ್ ಅಟೆಂಡ್ ಆಗಬಾರ್ದ್ರ ಕ್ಲಾಸ್? ಓ ಮಾತಾಜಿ, ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು ಏನಿದೆ ಅಂದ್ರೆ ಹೇಗೆ ಸರಳ ಮಾಡ್ಕೊಟ್ಟಿದ್ದಾರೆ ಶ್ರೀಲ ಪ್ರಭುಪಾದರು ಅಂದ್ರೆ, ಮತ್ತೆ ಇವನ್ ಧಾರ್ಮಿಕ ಗ್ರಂಥಗಳಲ್ಲೂ ಕೂಡ ಇದೆ. ಶ್ರವಣ ಮಾಡ್ಲಿಕ್ಕೆ ನಮಗೆ 24x7 ಓಪನ್ ಇದೆ, 365 ಡೇಸು ಓಪನ್ ಇದೆ. ಕೇವಲ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಡಿಟಿನ್ ಮುಟ್ಟೋದಾಗಿರ್ಬೋದು, ಸೊ ಅದೇನಾದ್ರೂ ವಿಗ್ರಹದ ಸೇವೆ ಇರ್ತಾವಲ್ಲ ಅವ್ನ್ ಮಾತ್ರ ಮಾಡ್ಬಾರ್ದು. ಉಳ್ದಿದ್ದು ಎಲ್ಲ ಮಾಡ್ಬೋದು ಮಾತಾಜಿ. ಮತ್ತೆ ಸಪೋಸ್ ಏನಾದ್ರು ಇಸ್ಕಾನ್ ಟೆಂಪಲ್ಗೆ ಹೋದ್ರೆ ನೀವ್ ಎಷ್ಟು ಕೃಷ್ಣ ಪ್ರಜ್ಞೆಗೆ ಯಾವಾಗ ಬಂದ್ರಿ? ಇಲ್ಲ, ಮೊನ್ನೆ ಜಾಯ್ನ್ ಆಗಿದೆ ಮಾತಾಜಿ, ಅಷ್ಟೇ ಓಕೆ, ಗೊತ್ತಿಲ್ಲ. ಅಂದ್ರೆ ನಿಮ್ಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ. ನೀವು ಶ್ರವಣ ಯಾವಾಗ್ಲೂ ಮಾಡ್ಬೋದು ಮತ್ತೆ ಅದಕ್ಕೇನು ಯಾವುದೇ ನಿಯಮಗಳಿಲ್ಲ. ಓಕೆ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಹೇಳಿ ಪದ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
ಶ್ರೀರಾಮ ಶ್ರೀನಾಮ ಕೀರ್ತನ ಶ್ರೀಲ ಭಕ್ತಿ ವಿನೋದ ಠಾಕೂರರ ಗೀತಾವಳಿಯಿಂದ. ಯಶೋಮತಿ ನಂದನ ಬ್ರಜಬರೋ ನಾಗರ ಗೋಕುಲ ರಂಜನ ಕಾನ. ಯಶೋಮತಿ ನಂದನ ಬ್ರಜಬರೋ ನಾಗರ ಗೋಕುಲ ರಂಜನ ಕಾನ. ಗೋಪಿ ಪರಣದನ ಮದನ ಮನೋಹರ ಗೋಪಿ ಪರಣದನ ಮದನ ಮನೋಹರ ಕಾಲಿಯ ದಮನ ವಿಧಾನ ಕಾಲಿಯ ದಮನ ವಿಧಾನ. ಅಮಲ ಹರಿನಾಮ ಅಮಿಯ ವಿಲಾಸ ವಿಪಿನ ಪುರಂದರ ನವೀನ ನಗರ ಭವ ವಿಪಿನ ಪುರಂದರ ನವೀನ ನಗರ ಬೋರ. ಓಂ ಶಿವದನ ಸುವಾಸ ಓಂ ಶಿವದನ ಸುವಾಸ. ರಜ ಜನ ಪಾಲನ ಅಸುರ ಕುಲ ನಾಶನ ನಂದ ಗೋದನ ರೋಕವಾಲ. ಗೋವಿಂದ ಮಾಧವ ನವನೀತ ತಸ್ಕರ ಗೋವಿಂದ ಮಾಧವ ನವನೀತ ತಸ್ಕರ. ಸುಂದರ ನಂದ ಗೋಪಾಲ ಸುಂದರ ನಂದ ಗೋಪಾಲ. ಯಮುನ ತಟ ಚರ ಗೋಪಿ ಭಜನ ಹರ ಯಮುನ ತಟ ಚರ ಗೋಪಿ ಭಜನ ಹರ. ರಾಸರಸಿಕ ಕೃಪಮೋಯ ರಾಸರಸಿಕ ಕೃಪಮೋಯ. ಶ್ರೀರಾಧ ವಲ್ಲಭ ಬೃಂದಾವನ ನಟಬರ ಶ್ರೀರಾಧ ವಲ್ಲಭ ಬೃಂದಾವನ ನಟಬರ. ಭಕುತಿ ವಿನೋದ ಆಶ್ರಯ ಭಕುತಿ ವಿನೋದ ಆಶ್ರಯ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ತಪ್ಪಿದ್ರೆ ಕ್ಷಮಿಸಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲ ಮಾತಾಜಿ, ಅಲ್ಲ, ಅದು ಸರಳ ರಾಗ ಮಾತಾಜಿ, ತಪ್ಪೋದು ಸರಿ ಇರುತ್ತೆ ಎಲ್ರಿಗೂ. ಗೊತ್ತಿಲ್ಲ ಮಾತಾಜಿ. ರಾಗ ಸ್ವಲ್ಪ ಒಂದ್ ಕಡೆ ಸೆಟ್ ಆಯ್ತು ಮಾತಾಜಿ, ಒಂದ್ ಕಡೆ ಸೆಟ್ ಆಗ್ಲಿಲ್ಲ. ಬಟ್ ಓಕೆ ಮಾತಾಜಿ. ನೀವು ಸರಿ ಯಾವಾಗ ಮಾತಾಜಿ. ಜಾಯ್ನ್ ಆದ್ರಿ ಈ ಕೃಷ್ಣ ಪ್ರಜ್ಞೆಗೆ? ಇಲ್ಲ ಮಾತಾಜಿ, ನಾನ್ ಸುಮ್ನೆ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಮ್ಮ ಇದು ಇಸ್ಕಾನ್ ಹ್ಮ್. ನಲ್ಬಾರ್ದಿಂದ ಮಾಡ್ತಾ ಇದ್ದೀನಿ. ಅಲ್ಲಿ ಬೆಳಗ್ಗೆ ಹೊತ್ತು ಮಾಡಿದಿರಲ್ಲ ಮಾತಾಜಿ, ಅದೇ ಇದು ಯಾವ್ದಕ್ಕೂ ನಾವೇನೇ ಮಾಡಿದ್ರು ಅದು ಕಡಿಮೆ ಅಂತ ತಿಳ್ಕೊಬಾರ್ದು ಅಷ್ಟೇ. ಅದೇ ಇಸ್ಕಾನ್ ಅಲ್ಲಿ ಸಂಡೆ ಇದ್ ಮಾಡ್ತೀವಲ್ಲ ಮಾತಾಜಿ. ಇದ್ದೇ ಇರುತ್ತೆ. ಹೌದು ಹೌದು. ಅದರಿಂದ ದಿನ ಹೋಗ್ತಾ ಹೋಗ್ತಾ ರೂಢಿ ಆಗುತ್ತೆ ಮಾತಾಜಿ ಅದು. ಹರೇ ಕೃಷ್ಣ ಮಾತಾಜಿ. ಓಕೆ, ಹರೇ ಕೃಷ್ಣ. ನಾವು ಇವತ್ತು ಗೀತ ಮಹಾತ್ಮ್ಯವನ್ನ ನೋಡೋಣ. ನಾನ್ ಹೇಳ್ಕೊಡ್ತೇನೆ, ಆಮೇಲೆ ಒಬ್ಬೊಬ್ರಿಗಾಗಿ ಲಲಿತಾ ಮಾತಾಜಿ ಒಬ್ಬೊಬ್ಬರನ್ನ ಒಂದೊಂದು ಹೇಳ್ಸಿ ಮಾತಾಜಿ, ಆಮೇಲೆ ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಸರಿ ಅಥ ಶ್ರೀ ಗೀತಾ ಮಹಾತ್ಮ್ಯಂ. ಗೀತಾಶಾಸ್ತ್ರಮಿದಂ ಪುಣ್ಯಂ ಯಃ ಪಠೇತ್ ಪ್ರಯತಃ ಪುಮಾನ್ ವಿಷ್ಣೋ ಪದಮವಾಪ್ನೋತಿ ಭಯಶೋಕಾದಿವರ್ಜಿತಃ. ಗೀತಾಶಾಸ್ತ್ರಮಿದಂ ಪುಣ್ಯಂ ಯಃ ಪಠೇತ್ ಪ್ರಯತಃ ಪುಮಾನ್ ವಿಷ್ಣೋ ಪದಮವಾಪ್ನೋತಿ ಭಯಶೋಕಾದಿವರ್ಜಿತಃ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ರಿಪೀಟ್. ಎಪಿ ಸುಮಿತ್ರ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಥ ಶ್ರೀ ಗೀತಾ ಮಹಾತ್ಮ್ಯಂ. ಗೀತಾಶಾಸ್ತ್ರಮಿದಂ ಪುಣ್ಯಂ ಯಃ ಪಠೇತ್ ಪ್ರಯತಃ ಪುಮಾನ್ ವಿಷ್ಣು ಪದಮವಾಪ್ನೋತಿ ಭಯ ಶೋಕಾದಿವರ್ಜಿತಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಗೀತಾಧ್ಯಯನಶೀಲಸ್ಯ ಪ್ರಾಣಾಯಾಮ ಪರಸ್ಯ ಚ
ನೈವ ಸಂತಿ ಹಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ. ಅಂಬಿಕಾ ಮಾತಾಜಿ. ಗೀತಾಧ್ಯಯನಶೀಲಸ್ಯ ಪ್ರಾಣಾಯಾಮ ಪರಸ್ಯ ಚ ನೈವ ಸಂತಿ ಹಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ. ಹೇಳಿ ಮತ್ತೆ. ಹರೇ ಕೃಷ್ಣ. ಅಂಬಿಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗೀತಾಧ್ಯಯನಶೀಲಸ್ಯ ಪ್ರಾಣಾಯಾಮ ಪರಸ್ಯ ಚ ನೈವ ಸಂತಿ ಹಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ನೋಡೋಣ, ಮೂರನೇದು. ಇದ್ರ ಅರ್ಥ ನಾವು ಇನ್ನೊಂದ್ಸಲಿ ತಿಳ್ಕೊಳ್ಳೋಣ. ಮಲ ನಿರ್ಮೋಚನಂ ಪುಂಸಾಂ ಜಲ ಸ್ನಾನಂ ದಿನೇ ದಿನೇ ಸಕೃದ್ಗೀತಾಂಭಸಿ ಸ್ನಾನಂ ಸಂಸಾರ ಮಲನಾಶನಂ. ಇದ್ರದ್ ನೋಡಿ, ಇದನ್ನು ಹೇಳುವಾಗ ಹೇಗೆ ಅನುಸ್ವರ ಉಚ್ಚಾರಣೆ. ಮಲ ನಿರ್ಮೋಚನಂ ಪುಂಸಾಂ, ಪುಂಸಾಂ ಬರುತ್ತಲ್ಲಿ, ಪುಂಸಾಂ ಜಲ ಸ್ನಾನಂ, ಜಲ ಸ್ನಾನನ್ ದಿನೇ ದಿನೇ ಸಕೃದ್ಗೀತಾಂಭಸಿ ಸ್ನಾನಂ. ಮನೆ ಬರುತ್ತೆ, ಯಾಕಂದ್ರೆ ವರ್ಗ ಇರೋದಲ್ಲ. ಸಕೃದ್ಗೀತಾಂಭಸಿ ಸ್ನಾನಂ ಸಂಸಾರ ಮಲನಾಶನಂ. ಹೇಳಿ ಮತ್ತೆ. ಹರೇ ಕೃಷ್ಣ. ಮಲ್ಲಾಜಮ್ಮ ಮಾತಾಜಿ. ಬಿ ಮಲ್ಲಾಜಮ್ಮ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ. ಇಲ್ಲ, ನನ್ನ ಮಾಡಕಬಾರ್ದು. ವಿಮುಚ್ಚನ ಜಲ ಸ್ನಾನಂ ದಿನೇ ದಿನೇ ಓಪನ್ ಮಾಡ್ಕೋಬೇಕಲ್ಲ ಸ್ನಾನಂ ಅಷ್ಟರಲ್ಲಿ ಅದೇನು ಮಲನಾಶನಂ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ನಿಮ್ದು ಸರೌಂಡಿಂಗ್ ನಾಯ್ಸ್ ಇದೆಯಾ ಮಾತಾಜಿ ನಿಮ್ ಮನೆಯಲ್ಲಿ? ಏನ್ ಮಾತಾಜಿ? ಸರೌಂಡಿಂಗ್ ಏನಾದ್ರು ನಿಮ್ ಮನೇಲಿ ನಾಯ್ಸ್ ಇದೆಯಾ? ಇಲ್ಲ ಇಲ್ಲ ಇಲ್ಲ, ಈಗ ಕೇಳಿಸ್ತಾ ಇಲ್ಲ. ಇಲ್ಲ, ಮೇ ಬಿ ಇಲ್ಲಿ ಆನ್ಲೈನ್ ನಲ್ಲೇ ಅನ್ಮ್ಯೂಟ್ ಅಲ್ಲಿ ಇರ್ಬೋದು ಯಾರು. ಇನ್ನೊಮ್ಮೆ ಹೇಳಿ ಮಾತಾಜಿ ಇದನ್ನ, ಇನ್ನೊಮ್ಮೆ ಹೇಳಿ. ಹೇಳ್ತೀನಿ ಮಾತಾಜಿ. ಮಲ ನಿರ್ಮೋಚನಂ ಪುಂಸಂ ಜಲ ಸ್ನಾನಂ ದಿನೇ ದಿನೇ ಸಕೃದ್ಗೀತಾಂಬಸಿ ಸ್ನಾನಂ ಸಂಸಾರ ಮಲನಾಶನಂ. ಹರೇ ಕೃಷ್ಣ ಮಾತಾಜಿ. ಸರಿ ಇತ್ತ ಮಾತಾಜಿ? ನಾಲ್ಕನೇದು ಸ್ವಲ್ಪ ಆಗುತ್ತೆ ಮಾತಾಜಿ, ಅಲ್ಲಿ ಇಲ್ಲಿ ಮಿಸ್ಟೇಕ್, ಬಟ್ ಓವರ್ ಆಲ್ ಸರಿ ಇದೆ ಮಾತಾಜಿ. ಗೀತಾಸು ಗೀತಾ ಕರ್ತವ್ಯ ಕಿಮನ್ನೈ ಶಾಸ್ತ್ರ ವಿಸ್ತರೈಃ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿನಿಸೃತಾ. ಗೀತಾಸು ಗೀತಾ ಕರ್ತವ್ಯ ಕಿಮನ್ನೈ ಶಾಸ್ತ್ರ ವಿಸ್ತರೈಃ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿನಿಸೃತಾ. ಹರೇ ಕೃಷ್ಣ. ಮಲ್ಲಾಜಮ್ಮ ಮಾತಾಜಿ ಹೇಳ್ತೀರಾ? ಹೇಳ್ತೀನಿ ಮಾತಾಜಿ. ಗೀತಾಸು ಗೀತ ಕರ್ತವ್ಯ ಕಿಮಾನೈ ಶಾಸ್ತ್ರ ವಿಸ್ತರಹ್ಯ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿ ನಿಸೃತಾ. ಮಾತಾಜಿ ವೆರಿ ನೈಸ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ತುಂಬಾನೇ ಚೆನ್ನಾಗಿ ಹೇಳಿದ್ರಿ. ಒಂದು ಮಾತ್ರ ಇಲ್ಲಿ ವಿಸ್ತರೈಹಿ ಇದೆಯಲ್ಲ, ವಿಸ್ತರೈಹಿ, ಉಳಿದಿದ್ದೆಲ್ಲ ಸರಿ ಬಂತು. ಹೌದಾ ಮಾತಾಜಿ, ನಿಮ್ ಕೃಪೆ. ನೆಕ್ಸ್ಟ್ ಹೇಳಿ ನಮ್ಗೆ ಮಾತಾಜಿ. ಎಲ್ಲ ಹೇಳ್ಕೊಟ್ಟು ಕಲಿಸ್ತಾ ಇದ್ದೀರಾ, ಅದ್ರ ಮುಖ ತೋರಿಸ್ತಾ ಇಲ್ಲ ನೀವು. ನಾನ್ ರಿಕ್ವೆಸ್ಟ್ ಮಾಡಿದ್ರು.
ಇಲ್ಲ Thank- ಮಾತಾಜಿ ಬರ್ತೇನೆ. ಥ್ಯಾಂಕ್ ಯು ಮಾತಾಜಿ. ಒಂದ್ಸತಿ ವಿಡಿಯೋ ಆನ್ ಮಾಡ್ಕೊಳ್ಳಿ ಅಷ್ಟೇ. ಹಾ ಮಾತಾಜಿ ಬರ್ತೇನೆ ಅಂತ ಹೇಳಿದ್ದೀನಿ ನಾನು. ಇಲ್ಲ ನೀವ್ ಯಾವಾಗ್ಲಾರು ಮಾಡಿ ಅಂದ್ರೆ ರಿಕ್ವೆಸ್ಟ್ ಅಷ್ಟೇ. ಮಾಡಿ Next ಕೊಟ್ಟಾಗ ಹೇಳಿ. ನೋಡ್ಬೇಕು. ಅಲ್ಲ ಅಷ್ಟ್ ಚೆನ್ನಾಗ್ ನಮ್ಗೆಲ್ಲ ತಿದ್ದಿ ಎಲ್ಲಾ ದೀರ್ಘ ಒತ್ತಕ್ಷರ ಎಷ್ಟೊಂದ್ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಲ್ಲ ಮಾತಾಜಿ. ಅದು ನಮಗ್ ತುಂಬಾ ಖುಷಿ ಆಯ್ತಿದೆ. ನನ್ಗೆ ಸರಿಯಾಗಿ ಓದಕ್ಕೆ ಬರ್ತಿರ್ಲಿಲ್ಲ. ಥ್ಯಾಂಕ್ ಯು ಇದು ಎಷ್ಟ್ ಚೆನ್ನಾಗಿ ನೀವು ಓದಿದ್ರಿ. ಈಗ ನಾನು ನೀವೇನಾದ್ರೂ ನನ್ಗ ಅದಕ್ಕೆ ನಿಮ್ ಪ್ರೊನೌನ್ಸಿಯೇಷನ್ ನಿಮ್ಮನ್ನ ನೋಡಿ ಪ್ರೊನೌನ್ಸಿಯೇಷನ್ ನೋಡಿದ್ರೆ ನಮಗೂ ಭಾವ ಗೊತ್ತಾಗುತ್ತಲ್ಲ ಮಾತಾಜಿ. ಅದಕ್ಕೆ ನೀವು ವಿಡಿಯೋ ಮಾಡ್ಕೊಳ್ಳಿ ಅಂತ ಆನ್ ಮಾಡ್ಕೊಳ್ಳಿ ಅನ್ನೋದು. ನೀವು ಎಷ್ಟ್ ನಮ್ಗೆ ಚೆನ್ನಾಗಿ ಇಲ್ಲ ಮೊದ್ಲೆಲ್ಲ ಮಾಡ್ತಿದ್ವಿ, ವಿಡಿಯೋನೇ ಮಾಡ್ತಿದ್ವಿ. ಈಗ ಸ್ವಲ್ಪ ಅಷ್ಟೇ, ಏನು ನಮ್ಮ ಇದು ಬೇಡ ಅಂತ, ನಮ್ಮ ಗಮನ ಎಲ್ಲರ ಕಡೆ ಬೇಡ ಅಂತ ಹೇಳಿ. ಒಂದ್ಸತಿ ತೋರಿಸ್ಬೋದು ಅಷ್ಟೇ, ಏನ್ ತೊಂದ್ರೆ ಹಾ ಏನಿಲ್ಲ. ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಓಕೆ. ನೆಕ್ಸ್ಟ್ ಹೋಗೋಣ. ಭಾರತಾಮೃತ ಸರ್ವಸ್ವಂ ವಿಷ್ಣೋರ್ವಕ್ರಾದ್ವಿನಿಸೃತಂ ಗೀತಾ ಗಂಗೋದಕಂ ಪೀತ್ವಾ ಪುನರ್ಜನ್ಮ ನ ವಿದ್ಯತೆ. ಭಾರತಾಮೃತ ಸರ್ವಸ್ವಂ ವಿಷ್ಣೋರ್ವಕ್ರಾದ್ವಿನಿಸೃತಂ ಗೀತಾ ಗಂಗೋದಕಂ ಪೀತ್ವಾ ಪುನರ್ಜನ್ಮ ನ ವಿದ್ಯತೆ. ವಿ ಎಳಿಬೇಡಿ, ಪುನರ್ಜನ್ಮ ನ ವಿದ್ಯತೆ ನಾ ಹೇಳದೆ, ನೀವ್ ಎಳಿಬೇಡಿ. ವಿದ್ಯತೆ. ಹರೇ ಕೃಷ್ಣ. ಚನ್ನಪ್ಪ ಪ್ರಭುಜಿ. ಹರೇ ಕೃಷ್ಣ. ಚನ್ನಪ್ಪ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಟ್ರೈ ಮಾಡ್ತೇನೆ. ಭಾರತಾಮೃತ ಸಂ ವಿಷ್ಣೋರ್ವಕ್ರಾದ್ವಿನಿಸೃತಂ ಗೀತಾ ಸಂಗೋದಕಂ ಪೀತ್ವಾ ಪುನರ್ಜನ್ಮಂ ನ ವಿದ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಜಿ ಇದು 2ನೇ ಚರಣ. ವಿಷ್ಣೋರ್ವಕ್ರಾದ್ವಿನಿಸೃತಂ. ಸ್ಲೋ ಆಗಿ ಹೇಳಿದ್ರೆ ಬರುತ್ತೆ ಪ್ರಭುಜಿ, ಅದು ಅದೇ ಸ್ಲೋ ಆಗಿ ಹೇಳಿದ್ರೆ ಡಿಫಿಕಲ್ಟ್. ಬರುತ್ತೆ. ಅಂದ್ರೆ ಯಾವಾಗ ನಮ್ಗೆ ಅಲ್ಲಿ ಸಂಯುಕ್ತ ಅಕ್ಷರಗಳನ್ನ ಉಚ್ಚಾರಣೆ ಮಾಡ್ಲಿಕ್ಕೆ ಕಠಿಣ ಅನ್ಸುತ್ತೋ ಅವಾಗ ನಮ್ಮ ಒಂದು ಫೇಸ್ ಇರುತ್ತಲ್ಲ, ಅದು ಸ್ಲೋ ಮಾಡ್ಬಿಡ್ಬೇಕು ಪ್ರಭುಜಿ, ಅದು ತಾನೇ ಬರುತ್ತೆ, ಕೂತ್ ಬಿಡುತ್ತೆ. ಎಲ್ಲಿ ದೀರ್ಘ ಇರುತ್ತೋ ಅದು ಎಳಿಬೇಕು. ವಿಷ್ಣು ನೋಡಿದ್ರಿ, ವಿಷ್ಣೋರ್ವಕ್ರಾದ್ವಿನಿಸೃತಂ. ಯಾಕಂದ್ರೆ ವಕ್ತ್ರ ನೋಡಿ, ಇಲ್ಲಿ ದೀರ್ಘ ಇದೆ, ನಾ ಎಳಿತಾ ಇದ್ದೇನೆ. ಎಳೆಯುವಾಗ ನಾ ಮುಂದಿನ ಶಬ್ದನ ಗಮನದಲ್ಲಿ ಇಟ್ಕೋತೇನೆ, ಏನ್ ಹೇಳ್ಬೇಕು ಅಂತ. ಓಕೆ, ರಿಪೀಟ್ ಮಾಡ್ತೇನೆ. ವಿಷ್ಣೋರ್ವಕ್ರಾದ್ವಿನಿಸೃತಂ ವಿಷ್ಣೋರ್ವಕ್ರಾದ್ವಿನಿಸೃತಂ. ಹರೇ ಕೃಷ್ಣ ಮಾತಾಜಿ. ವೆರಿ ಡಿಫಿಕಲ್ಟ್ ವರ್ಡ್ ಇದು ಒಂದು. ಹಾ, ಬಟ್ ಆದ್ರೂ ಹೇಳಿದ್ರಿ ಪ್ರಭುಜಿ ನೀವು 2ನೇ ಸಲ ಸರಿ ಬಂತು. ಮತ್ತೆ ಹರೇ ಇಲ್ಲಿ ಕೃಷ್ಣ. ಪುನರ್ಜನ್ಮಂ ಅಂತ ಇಲ್ಲ ಪ್ರಭುಜಿ, ಇಲ್ಲಿ ನ ಇದೆ. ಪುನರ್ಜನ್ಮ ನ ವಿದ್ಯತೆ, ಉಳಿದೆಲ್ಲ ಸರಿ ಇದೆ. ಹರೇ ಕೃಷ್ಣ. ಹರೇ ಕೃಷ್ಣ. ನೆಕ್ಸ್ಟ್. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ನಾನು ಮಂಗಳಾಚರಣೆ ಹೇಳುವಾಗ ನಾನು ಆಡ್ ಮಾಡ್ತಿದ್ನಲ್ಲ, ಭಗವದ್ಗೀತೆ ಒಂದು ಮಹಾತ್ಮೆ ಶ್ಲೋಕ ಅಂತ, ಅದು ಇದನ್ನೇ ಆಡ್ ಮಾಡ್ತಿದ್ದಿರೋದು. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಇಲ್ಲಿ ಒಂದು ದುಗ್ಧ, ಇಲ್ಲಿ ಏನಿದೆಯಲ್ಲ ಅನುಸ್ವಾರ, ದುಗ್ಧಂ ಅಂತ ಹೇಳಿದ್ವಲ್ಲ, ಒಂದ್ ಹಾಗೆ ಹೇಳ್ಬೋದು. ಇಲ್ಲಾಂದ್ರೆ ಮುಂದೆ ಗ ಇದೆ, ಆದ್ರೆ ಕವರ್ಗದ್ದು ಕೊನೆ ಅನ್ನಾಸಿಕ ಬರುತ್ತೆ. ಹಾಗಾಗಿ ದುಗ್ಧಂ ಗೀತಾಮೃತಂ ಮಹತ್. ತಮ್ಮಲ್ಲಿ ಮನೆ ಇದೆ, ಪವರ್ಗ, ಹಾಗಾಗಿ ಗೀತಾಮೃತಂ ಮನೆ ಬರುತ್ತೆ. ಇದು ದುಗ್ಧಂ ಅಂತ ಬರುತ್ತೆ. ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಹೇಳ್ಬೋದು. ಹೇಳಿ. ಹರೇ ಕೃಷ್ಣ. ಕೃಷ್ಣಮೂರ್ತಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಓದ್ತೇನೆ.
ಇಲ್ಲ ಇಲ್ಲ ಕೇಳಿಸೋದಿಲ್ಲ ಪ್ರಭುಜಿ, ನಿಮ್ದು ಡಿಸ್ಟರ್ಬೆನ್ಸ್ ಇದೆ. ನೀವು ನೆಟ್ವರ್ಕ್ ಇರೋ ಜಾಗದಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಪ್ರಭುಜಿ ನಿಮ್ದು ಮ್ಯೂಟ್ ಮಾಡ್ಕೊಳ್ಳಿ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ನೀವು ನೆಟ್ವರ್ಕ್ ಜಾಗದಾಗ ಬಂದ್ಮೇಲೆ ನೀವೇನ ಹ್ಯಾಂಡ್ ರೈಸ್ ಮಾಡಿ ಮಾತಾಜಿ ಗಾಯತ್ರಿ ಮಾತಾಜಿ ಹೇಳ್ತೀರಾ? ಗಾಯತ್ರಿ ಮಾತಾಜಿ ಹೇಳಿ ಮಾತಾಜಿ. ಇಲ್ಲಿ ಗಾಯತ್ರಿ ಮಾತಾಜಿ, ಗೀತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಇದು ಕೊನೆಯ ಒಂದು ಮಹಾತ್ಮೆ. ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ ಏಕೋ ದೇವೋ ದೇವಕೀ ಪುತ್ರ ಏವ ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಹೇಳ್ತೀನಿ. ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ ಏಕೋ ದೇವೋ ದೇವಕೀ ಪುತ್ರ ಏವ ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ ಕರ್ಮಾಪ್ಯೇಕ್ಯಂ ತಸ್ಯ ದೇವಸ್ಯ ಸೇವಾ. ಇಲ್ಲಿ ಅನುಸ್ವಾರ ಎರಡ್ ಕಡೆ ಇದೆ ನೋಡಿ. ಇಲ್ಲಿ ಶಾಸ್ತ್ರಂ ಮತ್ತೆ ಕರ್ಮಾಪ್ಯೇಕಂ, ಅಲ್ಲಿ ಮಾತ್ರ ಅನುನಾಸಿಕ ವ್ಯತ್ಯಾಸ ಬರುತ್ತೆ. ಯಾಕಂದ್ರೆ ಮುಂದೆ ದ ಇದೆ, ತವರ್ಗದ ಒಂದು ಅನುನಾಸಿಕ ನ ಬರುತ್ತೆ. ಹಾಗಾಗಿ ಶಾಸ್ತ್ರನ್ ಮತ್ತೆ ಕರ್ಮಾಪ್ಯೇಕ್ಯಂ, ಇಲ್ಲಿ ಕರ್ಮಾಪ್ಯೇಕ್ಯನ್ ಅಂತ ಕರೀತಾರೆ. ಯಾಕಂದ್ರೆ ಇದು ಕೂಡ ತವರ್ಗ. ಕರ್ಮಾಪ್ಯೇಕ್ಯನ್, ಕರ್ಮಾಪ್ಯೇಕನ್ ಬರುತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರಿಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರಿಣಿ ಮಾತಾಜಿ. ಹರಿಣಿನೇ ಮಾತಾಜಿ. ನೀವಲ್ಲ ಮಾತಾಜಿ, ಹರಿಣಿ ಮಾತಾಜಿ ಕರೆದಿರೋದು. ಹರಿಣಿ ಮಾತಾಜಿ, ಹರಿಣಿ ಕಕ್ಕೇರಿ ಮಾತಾಜಿ. ಹೌದು, ನಾನೇ. ಎರಡು ನಾನೇ. ಮಂಜುಳನು ನಾನೇ, ಇದು ಹರಿಣಿನೂ ನಾನೇ. ನೀವು ನಂದಿನಿ ಅಲ್ಲ ಹರೇ ಕೃಷ್ಣ. ಹರಿಣಿ ಕಕ್ಕೇರಿ ಅಲ್ಲ ನೀವು ಮಾತಾಜಿ? ಮಾತಾಜಿ. ಹರೇ ಕೃಷ್ಣ. ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ ಏಕೋ ದೇವೋ ದೇವಕೀ ಪುತ್ರ ಏವ ಏಕೋ ಮಂತ್ರ ತಸ್ಯ ನಾಮಾನಿ ಯಾನಿ ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಮಾತಾಜಿ, ನಾ ಇದುಗಳನ್ನ ಅನುನಾಸಿಕನ ಗಮನದಲ್ಲಿ ಇಟ್ಕೊಳ್ಳಿಲ್ಲ ಇದ್ರೊಳಗೆ. ನಡೆಯುತ್ತೆ ಮಾತಾಜಿ, ನೀವ್ ಹಾಗೆ ಹೇಳಿದ್ರು ನಡೆಯುತ್ತೆ. ಅದೇ ಹಾಗೆ ಕಲ್ತಿದ್ದೀರಲ್ಲ. ಬಟ್ ಗೊತ್ತಿರ್ಲಿ ನಮ್ಗೆ ಇದು ಅನುನಾಸಿಕ ಚೇಂಜ್ ಆಗತ್ತೆ ಅಂತ ಹೇಳಿ. ಬಟ್ ಹಾಗೇನೆ ಪ್ರಯತ್ನ ಮಾಡಿ ತುಂಬಾ ಒಳ್ಳೇದು. ಶಾಸ್ತ್ರನ್ ಕರ್ಮಾಪ್ಯೇಕನ್ ಅಂತ ಹೇಳಿ ಪ್ರಾಕ್ಟೀಸ್ ಆದ್ರೆ ತಾನೇ ಬಂದ್ಬಿಡುತ್ತೆ ಅದು ಹೇಳುವಾಗ. ಸರಿ, ಬಂತು. ಓಕೆ, ಪ್ರಾರಂಭ ಮಾಡೋಣ. ಅಥ ಪ್ರಥಮೋಧ್ಯಾಯಃ ಅರ್ಜುನ ವಿಷಾದ ಯೋಗಃ. ಶ್ರೀಮದ್ಭಗವದ್ಗೀತೆ ಅಧ್ಯಾಯ 1 ಶ್ಲೋಕ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಃ ಪಾಂಡವಾಶ್ಚೈವ ಕಿಮಕೂರ್ವತ ಸಂಜಯ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಃ ಪಾಂಡವಾಶ್ಚೈವ ಕಿಮಕೂರ್ವತ ಸಂಜಯ. ಕಿಮಕುರ್ವತ, ಕೂ ಎಳಿಬೇಡಿ, ಕಿಮಕುರ್ವತ ಸಂಜಯ. ಗೀತಾ ಕೋಡಿಕಲ್ ಮಾತಾಜಿ. ಶ್ಲೋಕ 1. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕ ಪಾಂಡವಾಶ್ಚೈವ
ಕಿಮಕುರ್ವತ ಸಂಜಯ. ಸರಿ ಆಯ್ತಾ ಮಾತಾಜಿ? ಸರಿ ಆಗಿದೆ. ಆಯ್ತಾ? ಸರಿ ಆಯ್ತು ಮಾತಾಜಿ. ಇನ್ನೊಬ್ರಿಗೆ ಹೇಳ್ಸೋಣ ಮಾತಾಜಿ, ಇನ್ನು ಒಂದೇ ಸಾಕ ಒಬ್ರಿ? ಇಬ್ರಿಗೆ ಹೇಳಿಸ್ವಾ? ಹೇಳ್ಸಿ. ಜಯಲಕ್ಷ್ಮಿ ಮಾತಾಜಿ. ಹೇಳ್ತೀನಿ. ಶ್ಲೋಕ 1. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮಾವೇತಾಯುಯುತ್ಸವಃ ಮಾಮಕಾ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಸರಿ ಇದೆಯಾ ಮಾತಾಜಿ? ಸರಿ ಇದೆ ಮಾತಾಜಿ. ಶ್ಲೋಕ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18 ಅಧ್ಯಾಯ 1 2ನೇ ಶ್ಲೋಕ. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಇದು ಸಾಮಾನ್ಯವಾಗಿ ನೀವು ಹೇಗೆ ಉಚ್ಚರಿಸ್ತಿರಲ್ಲ ಹಾಗೆ. ಹೀಗೆ ಸರಿಯಾದ ಇದ್ರದ್ದು ವಿಧಾನ ಏನು ಅಂದ್ರೆ, ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢನ್ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಹೇಳ್ಸಿ. ಹರೇ ಕೃಷ್ಣ. ನೆಕ್ಸ್ಟ್ ರಾಜೇಶ್ವರಿ ಮಾತಾಜಿ, ರವಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 2. ಸಂಜಯ ಉವಾಚ ದೃಷ್ಟ್ವಾ ತುಂ ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 2. ಸಂಜಯ ಉವಾಚ ದೃಷ್ಟಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಹರೇ ಕೃಷ್ಣ. ಶ್ಲೋಕ ಹೋಗೋಣ. ಸರಿ ಬಂತು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 1 3ನೇ ಶ್ಲೋಕ. ಪಶ್ಯೇತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತಾ. ಸರಿಯಾದ ಒಂದು ಉಚ್ಚಾರಣೆ. ಪಶ್ಯೇತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತಿಂ ಚಮೂ ವ್ಯೂಢಾನ್ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತಾ. ನಾನು ಕೇವಲ ಅನುನಾಸಿಕ ಸ್ವರದಲ್ಲಿ ಮಾತ್ರ ವ್ಯತ್ಯಾಸ ಮಾಡಿರುವಂಥದ್ದು, ಉಳಿದೆಲ್ಲ ಸೇಮ್ ಇದೆ. 2ನೇ ಸಲ ಹೇಳಿರೋದು. ಸರಿ, ರಿಪೀಟ್ ಮಾಡಿ. ಕಾಂತಮಣಿ ಮಾತಾಜಿ, ಕವಿತಾಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 3. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸರಿ ಬಂದಿದೆ ಮಾತಾಜಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 1 4ನೇ ಶ್ಲೋಕ. ಅತ್ರ ಶೂರಾ ಮಹೇಶ್ವಾಸಾಃ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ಅತ್ರ ಶೂರಾ ಮಹೇಶ್ವಾಸಾ
ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ಕೃಷ್ಣ ಪ್ರಿಯ ಅಕ್ಷತಾ ಮಾತಾಜಿ, ಲಕ್ಷ್ಮೀ ಬೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅತ್ರ ಶೂರಾ ಮಹೇಶ್ವಾಸಾಃ ಭೀಮಾರ್ಜುನ ಸಮಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 4. ಅತ್ರ ಶೂರಾ ಮಹೇಶ್ವಾಸಾಃ ಭೀಮಾರ್ಜುನ ಸಮಾಯುಧಿ ಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 1 5ನೇ ಶ್ಲೋಕ. ಧೃಷ್ಟಕೇತುಶ್ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಭ್ಯಶ್ಚ ನರಪುಂಗವಃ. ಧೃಷ್ಟಕೇತುಶ್ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಭ್ಯಶ್ಚ ನರಪುಂಗವಃ. ಲಕ್ಷ್ಮೀ ಪ್ರಿಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದೃಷ್ಟಕೇತುಶ್ಚೇಕಿತಾನಃ ಕಾಶೀರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಭ್ಯಶ್ಚ ನರಪುಂಗವಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ದೃಷ್ಟಕೇತುಶ್ಚೇಕಿತಾನಃ ಕಾಶೀರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಭ್ಯಶ್ಚ ನರಪುಂಗವಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮುಂದಿನ ಶ್ಲೋಕ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 1 6ನೇ ಶ್ಲೋಕ. ಯುಧಾಮನ್ಯುಶ್ಚ ವಿಕ್ರಾಂತಃ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ. ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ. ಲೋಕ ಜೀವನಿ ಮಾತಾಜಿ, ಮನೋರಮಾ ಪ್ರಭು. ಹರೇ ಕೃಷ್ಣ. ಮತ್ತೆ ಶ್ಲೋಕ 6. ಯುಧಾಮನುಶ್ಚ ವಿಕ್ರಾಂತಃ ಯುಧಾಮನ್ಯುಶ್ಚ ವಿಕ್ರಾಂತಃ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ. ನೀವೆಲ್ಲ ಸರಿ ಹೇಳ್ತೀರಾ ಮಾತಾಜಿ. ಅದೇ ಶಕ್ಕೆ ಚ ಒತ್ತು ಇದೆಯಲ್ಲ, ಸ್ವಲ್ಪ ನೀವು ಅಲ್ಲಿ ನೀವು ಗೊಂದಲ ಮಾಡ್ಕೊಳ್ತೀರಾ. ಅದು ಸ್ವಲ್ಪ ಉಚ್ಚಾರಣೆ ಕಲಿತ್ರೆ ಆಗುತ್ತೆ. ಯಾವಾಗ್ಲೂ ಶ ಮತ್ತೆ ಚ ಒತ್ತಿದಾಗ ನೀವು ಹಾಗೆ ಇದ್ ಮಾಡ್ತೀರಾ. ನಾನು ಅಬ್ಸರ್ವ್ ಮಾಡಿದ್ದೇನೆ. ಹೌದು. ಬಟ್ ಆಮೇಲೆ ಇದು ಸರಿ ಬಂತು. ಜಾಸ್ತಿ ಅಂತ ಹೇಳಿದ್ರಲ್ಲ, ಅದು ಸರಿ ಬಂತು. ನೀವು ಬೇಕಾದ್ರೆ ಈಗ ಸ್ಲೋ ಮಾಡ್ಬೋದು. ಈಗ ನಾನು ಹೇಳುವಂತದ್ದು ಕೂಡ ಸ್ಲೋ ಆಗಿ ಹೇಳ್ತಾ ಇರ್ತೇನೆ. ನಾವು ಓದುವಾಗ ನಾವು ಫಾಸ್ಟ್ ಆಗಿ ಓದ್ತಿರ್ತೇವೆ. ಬಟ್ ನಿಮ್ಗೆ ಈಗ ಹೇಳುವಾಗ ಸ್ಲೋ ಹೇಳ್ತಿರ್ತೀವಲ್ಲ, ಹಾಗಾಗಿ ನೀವು ಕಲ್ಕೊಳ್ಳುವಾಗ ಸ್ಲೋನೇ ಕಲ್ಕೊಂಡ್ರೆ ಅದು ಏನು ಒತ್ತಕ್ಷರ ಇರುತ್ತೋ ಅದು ಸ್ಪಷ್ಟವಾಗಿ ಹೇಳ್ಬೋದು. ದ್ರೌಪದೇಯಾಶ್ಚ ಯಾಶ್ ಶ ಹೇಳುದು ಫಸ್ಟ್, ಆಮೇಲೆ ಚ ಹೇಳುದು. ಹೇಳಿ. ದ್ರೌಪದೇಯಾಶ್ಚ. ಶ ಹೇಳ್ಬೇಕು. ಶ್ರೌಪದೇಯಾಶ್ ದೇಯಾಶ್. ಈಗ ಬಂತು ನೋಡಿ. ದ್ರೌಪದೇಯಾಶ್ಚ. ವೆರಿ ಗುಡ್, ಸರಿ ಬಂತು ನೋಡಿ. ಯುಧಾಮನ್ಯುಶ್ಚ ವಿಕ್ರಾಂತಃ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ. ಸರಿ ಬಂತು. ಇಲ್ಲಿ ಏವ ಅಂತ ಇದೆಯಲ್ಲ,
ಅದು ಎಳಿಬೇಕು. ಸಣ್ಣ ಎ ಇಲ್ಲ ಇಲ್ಲಿ, ಎಲೆ ಎ ಇಲ್ಲ, ಏಣಿ ಎ ಇದೆ. ಹಾಗಾಗಿ ಏವ ಮಹಾರಥಾಹ. ಹಿಂದೆ ಇವರು ಕೂಡ ಲೋಕಜೀವನಿ ಮಾತಾಜಿ ಕೂಡ, ಉಳಿದಿದೆಲ್ಲ ಸರಿ ಇದೆ ಮಾತಾಜಿ ನಿಮ್ದು ಕೂಡ. ಮಹಾರಥಾಃ. ಹರೇ ಕೃಷ್ಣ. ಮುಂದಿನ ಶ್ಲೋಕ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 1 7ನೇ ಶ್ಲೋಕ. ಅಸ್ಮಾಕಂ ತು ವಿಶಿಷ್ಟಾಯೇ ತಾನ್ ನಿಬೋಧ ದ್ವಿಜೋತ್ತಮ ನಾಯಕಾ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿ ತೇ. ಇನ್ನೊಂದ್ ರೀತಿಯಿಂದ ಇದು ಒಂದು ಅನುಸ್ವಾರ ಬದಲಾವಣೆ ಬರುತ್ತೆ ನೋಡಿ ಇಲ್ಲಿ. ಅಸ್ಮಾಕಂತು ವಿಶಿಷ್ಟಾಯೇ ತಾನ್ ನಿಬೋಧ ದ್ವಿಜೋತ್ತಮ ನಾಯಕಾ ಮಮ ಸೈನ್ಯಸ್ಯ ಸಂಜ್ಞಾರ್ಥನ್ ಅಲ್ಲಿನೂ ಕೂಡ ಹಾಗೆ ಬರುತ್ತೆ, ಯಾಕಂದ್ರೆ ನ್ಯ ಇದೆಯಲ್ಲ. ಸಂಜ್ಞಾರ್ಥನ್ ತಾನ್ ಬ್ರವೀಮಿ ತೇ. ಮೀಕೆ ಎಳಿಬೇಡಿ, ವಿ ಮಾತ್ರ ಎಳಿಬೇಕು. ತಾನ್ ಬ್ರವೀಮಿ ತೇ. ಮಂಜುಳಾ ಎ ಮಾತಾಜಿ, ನಂದಿನಿ ಸೀನಪ್ಪ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 7. ಅಸ್ಮಾಕಂ ತು ವಿಶಿಷ್ಟಾಯೇ ತಾನ್ ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿ ತೇ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅಸ್ಮಾಕಂ ತು ವಿಶಿಷ್ಟಾಯೇ ತಾನ್ ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಾನ್ ತಾನ್ ಬ್ರವೀಮಿ ತೇ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಕೊನೆಯ ಚರಣ ಹೇಳಿ ಮಾತಾಜಿ ಇನ್ನೊಮ್ಮೆ. ಲಾಸ್ಟ್ ಚರಣ ಹೇಳಿ. ಅದು ಹೇಳ್ಬೇಕಾ ಹೇಳ್ಬೇಕಾ ಮಾತಾಜಿ? ಸನ್ಯಾರ್ಥಂ ಹೇಳ್ಬೇಕಾ, ಇಲ್ಲಾಂದ್ರೆ ಸನ್ಯಾರ್ಥನ್? ನನ್ಗೆ ಸನ್ಯಾರ್ಥನ್ ಅಂತ ಕೇಳಿಸ್ತು ಮಾತಾಜಿ. ಇಲ್ಲ, ನಾನು ಅದು ಸೆಕೆಂಡ್ ಟೈಮ್ ನಾ ಉಚ್ಚಾರಣೆ ಮಾಡಿದ್ನಲ್ಲ, ಅದು ಸರಿಯಾಗಿರುವಂತ ಅನುಸರಣೆ ಉಚ್ಚಾರಣೆ. ನೀವೆಲ್ಲರೂ ಕೂಡ ಮ ಅಂತ ಕಲ್ತಿರ್ತೀರಲ್ಲ, ನಿಮ್ಗೆ ಬಾಯಿ ತಪ್ಪಿ ಮ ಬಂದ್ರು ಕೂಡ ತಪ್ಪಂತ ಏನ್ ತಿಳ್ಕೊಳ್ಲಿಕ್ ಹೋಗ್ಬೇಡಿ. ಬಟ್ ನಿಮ್ದಲ್ಲಿ ಮ ಬರ್ಲಿಲ್ಲ, ಬೇರೆ ಬಂತು, ಅದಕ್ಕಾಗಿ ಹೇಳೋದು. ಇನ್ನೊಮ್ಮೆ ಹೇಳಿ ಅಂತ ಹೇಳಿದೆ. ಸನ್ಯಾರ್ಥನ್ ಅಂದ್ರೆ ನೀವು, ಅದಕ್ಕೆ ನಾನು ಸನ್ಯಾರ್ಥನ್ ಅಂದೆ ಮಾತಾಜಿ. ಇಲ್ಲ, ನಿಮ್ದು ಸನ್ಯಾರ್ಥ ಏನೋ ಬೇರೆ ಕೇಳಿಸ್ತು. ಅದು ಬಿಡಿ, ಅನುಸ್ವಾರ ಬಿಡಿ. ನಾನು ಅನುಸ್ವಾರಲಿಕ್ಕೆ ಹೇಳಲಿಲ್ಲ, ಬೇರೆದಕ್ಕೆ ಹೇಳ್ದೆ. ಇನ್ನೊಮ್ಮೆ ರಿಪೀಟ್ ಮಾಡಿ ಅದನ್ನ. ಸನ್ಯಾರ್ಥಂ ತಾನ್ ಬ್ರವೀಮಿ ತೇ. ತಾನ್ ಸನ್ಯಾರ್ಥಂ ಅಂತ ಹೇಳ್ಬೇಕಲ್ಲ ಮುಂದೆ ಮಾತಾಜಿ. ಸನ್ಯಾರ್ಥನ್ ಅಥವಾ ತಂ. ಸನ್ಯಾರ್ಥಂ ತಾನ್ ಬ್ರವೀಮಿ ತೇ. ಸನ್ಯಾರ್ಥಂ ತಾನ್ ಬ್ರವೀಮಿ ತೇ. ಅದು ನ ನೀವೀಗ ಜಾಯ್ನ್ ಆಗಿದ್ರೆ ಅನ್ಸುತ್ತೆ. ನ ಅಂತ ಅದು ಅನುಸ್ವಾರದ ಉಚ್ಚಾರಣೆ ಬೇರೆ ಆಗುತ್ತೆ. ನೀವೆಲ್ಲರೂ ಕೂಡ ಮ ಅಂತ ಕಲ್ತಿದ್ದೀರಲ್ಲ, ಹಾಗಾಗಿ ಎರಡು ರೀತಿಯಿಂದ ನಾನು ಹೇಳ್ತಾ ಇದ್ದೇನೆ. ಫಸ್ಟ್ ಒನ್ ನೀವ್ ಹೇಳೋ ತರ ಹೇಳ್ತಾ ಇದ್ದೇನೆ. ಸೆಕೆಂಡ್ ಒನ್ ಏನ್ ಸರಿಯಾಗಿ ವಿಧಾನ ಇದೆಯೋ ಅದನ್ನ ಹೇಳ್ತಾ ಇದ್ದೇನೆ. ಕೇವಲ ಅನುಸ್ವಾರದಲ್ಲಿ ಅಷ್ಟೇ. ಉಳಿದಿದ್ದೆಲ್ಲ ಹಾಗೆ. ಇಬ್ರು ಜನ ಇಬ್ರಾದ್ರ ಮಾತಾಜಿ. ಮಾತಾಜಿ ಇದು ನಾವು ಹರೇ ಕೃಷ್ಣ ಮಾತಾಜಿ. ಇದು ಜ್ಞಾ ಐತಲ್ಲ ಮಾತಾಜಿ, ಸಜ್ಞಾ ಅಂತ ಓದ್ತಿದ್ವಲ್ಲ ಮಾತಾಜಿ ಅವಾಗ ನಾವು. ಅದೇ ದಕ್ಕೆ ಒತ್ತು ಕೊಡ್ತಿದ್ರಲ್ಲ, ಮಾತಾಜಿ ಹೇಳ್ತಾ ಇದ್ದೀರಾ? ಇಲ್ಲ, ಅದಲ್ಲ, ಇದು ಸರಿಯಾದದ್ದು. ಈಗ ಅವಾಗೆಲ್ಲ ಓದ್ತಿದ್ವಿ ಅಂದ್ರೆ ಸಜ್ಞಾ ಆದಂಗ ಸಜ್ಞಾ ಅವಾಗ. ಹೌದು, ಅದು ಅಲ್ಲ, ಅದು ಬೇರೆ ಅರ್ಥ ಕೊಡುತ್ತೆ ಮಾತಾಜಿ. ಇದು ಸರಿ ಇದೆ. ಸರಿ ಮಾತಾಜಿ. ಇಬ್ರಾಯ್ತು ಮಾತಾಜಿ. ಸರಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 1 8ನೇ ಶ್ಲೋಕ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮಾ ವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ. ನಮ್ಮ ಹೇಳ್ತೀನಿ ನೋಡಿ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮಾ ವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ.
ನಿರ್ಮಲಾ ಮಾತಾಜಿ, ಪದ್ಮಾವತಿ ಮಾತಾಜಿ. ಮಾತಾಜಿ ನಾನು ಹೊರಗಡೆ ಇದ್ದೀನಿ. ಹಾ, ಓಕೆ ಓಕೆ. ಪದ್ಮಾವತಿ ಮಾತಾಜಿ, ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಬೇರೆ ಯಾರನ್ನ ಪದ್ಮಾವತಿ ಇದ್ದಾರಾ ಮಾತಾಜಿ? ಪದ್ಮಾವತಿ, ವಂದಿತಾ ಅಂತ ಯಾರೋ ಇದ್ದಾರಲ್ಲ. ಹರೇ ಕೃಷ್ಣ ಮಾತಾಜಿ. ಹ್ಮ್. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮೀತಂ ಜಯ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ತತೈವ ಚ. ಹರೇ ಕೃಷ್ಣ. ನೀವು ಶ ಹೇಳುವಾಗ ಹೇಳಿದ್ನಲ್ಲ, ಅವಾಗ ನಿಮ್ಗೆ ಭೀಷ್ಮಶ್ ಭೀಷ್ಮಶ್ ಛ ಭೀಷ್ಮಶ್ಚ ಕರ್ಣಶ್ಚ ಕರ್ಣಶ್ ಮೊದಲು ಶ ಹೇಳಿ, ಆಮೇಲೆ ಚ ಒತ್ತಿ ಹೇಳಿ. ಕರ್ಣಶ್ಚ ಕೃಪಶ್ಚ ಕೃಪಶ್ಚ ಸಮಿತಿಂಜಯ. ಅಲ್ಲಿ ವಿಸರ್ಗ ಹೇಳಿಲ್ಲ ನೀವು, ವಿಸರ್ಗ ಒಂದ್ ಹೇಳಿ. ಸಮಿತಿಂಜಯ ಅಶ್ವತ್ಥಾಮ ವಿಕರ್ಣಶ್ಚ. ಒಂದ್ ಕಡೆ ಸರಿ ಹೇಳಿದ್ರಿ, ಕರ್ಣಶ್ಚ ಸರಿ ಹೇಳಿ ಬಂತು. ಇದು ಭೀಷ್ಮಶ್ಚ ಒಂದ್ ಸ್ವಲ್ಪ ಇದಾಯ್ತು. ಇನ್ನೊಮ್ಮೆ ಹೇಳಿ ನೋಡೋಣ. ಭವಾನ್ ಭೀಷ್ಮಶ್ಚ ಭೀಷ್ಮಶ್ಚ ಭೀ ದೀರ್ಘ ಇದಲ್ಲ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂ ಜಯಂ ಅಶ್ವತ್ಥಾಮ. ನೋಡಿ, ಯಾವಾಗ ಬರುತ್ತೆ? 1 0 ಇರುತ್ತಲ್ಲ, ಅವಾಗ ಬರುತ್ತೆ. ಇಲ್ಲಿ 2 0 ಇದ್ದಾಗ ಅದಕ್ಕೆ ವಿಸರ್ಗ ಅಂತಾರೆ. ಹೇಳ್ಬೇಕು. ಸಮಿತಿಂಜಯ ಸಮಿತಿಂಜಯ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ತತೈವ ಚ. ಸೌಮದತ್ತಿಸ್ತಥೈವ ಚ. ತಥೈ ಅಲ್ಲಿ ವ್ಯತ್ಯಾಸ ನಮ್ಮ ಮಹಾಪ್ರಾಣದ್ದು ಗೊತ್ತಾಗ್ಬೇಕು. ಅಲ್ಲಿ ಸರಿ ಬಂತು ಅಂತ. ಇನ್ನೊಬ್ರು ಹೇಳ್ಬೇಕಲ್ಲ ಮತ್ತೆ ಆಯ್ತಾ? ಇನ್ನೊಬ್ರು ಹೇಳ್ಬೇಕು. ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ತತೈವ ಚ. ಅಶ್ವತ್ಥಾಮ ಅಶ್ವತ್ಥಾಮ ದೊಡ್ಡದಿದೆ. ಸೌಮದತ್ತಿಸ್ತಥೈವ ಚ. ಅಶ್ವತ್ಥಾಮ ವಿಕರ್ಣಶ್ಚ. ಹರೇ ಕೃಷ್ಣ ಮಾತಾಜಿ. ಸರಿ. ಮತ್ತೆ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 1 9ನೇ ಶ್ಲೋಕ. ಅನ್ಯೇ ಚ ಬಹವಃ ಶೂರಾಃ ಮದರ್ಥೇ ತ್ಯಕ್ತ ಜೀವಿತಾಃ ನಾನಾಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಾಃ. ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಅನ್ಯೇ ಚ ಬಹವಃ ಶೂರಾಃ ಮದರ್ಥೇ ತ್ಯಕ್ತ ಜೀವಿತಾಃ ನಾನಾ ಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಾಃ. ಹರೇ ಕೃಷ್ಣ. ಪದ್ಮ ಮಾತಾಜಿ, ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ಅನ್ಯೇ ಚ ಬಹು ಶೂರಾಃ ಮದರ್ಥೇ ತ್ಯಕ್ತ ಜೀವಿತಾಃ ನಾನಾ ಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಾಃ. ಹರೇ ಕೃಷ್ಣ ಮಾತಾಜಿ. ಮಹಾಪ್ರಾಣಗಳನ್ನ ಗಮನಿಸಿ ಮಾತಾಜಿ. ಮದರ್ಥೇ ಯುದ್ಧ. ಸರ್ವೇ ಕರೆಕ್ಟ್ ಮಾತಾಜಿ. ಅದು ನಾನು ಉಚ್ಚಾರಣೆ ಮಾಡುವಾಗ ಅದು ಒತ್ತಿ ಕೇಳಿಸುತ್ತಲ್ಲ ನಿಮ್ಗೆ ಎಲ್ರಿಗೂ ಕೂಡ ಕ್ಲಿಯರ್ ಆಗಿ. ಸೊ ಹಾಗೆ ಸ್ವಲ್ಪ ಪ್ರಯತ್ನ ಮಾಡಿ. ಅಂದ್ರೆ ತ ಮತ್ತೆ ಥ ನಮ್ಗೆ ವ್ಯತ್ಯಾಸ ಗೊತ್ತಾಗ್ಬೇಕು ಕಿವಿಯಿಂದ ಕೇಳುವಾಗ. ಹಾಗೆ ಎಲ್ಲ ನಿಮ್ದಷ್ಟೇ ಅಲ್ಲ ಮಾತಾಜಿ, ಸಾಮಾನ್ಯವಾಗಿ ಎಲ್ಲರದ್ದು ಹಾಗೆ ಆಗತ್ತೆ. ಕೆಲವೊಮ್ಮೆ ನಾವೇನು ಕೂಡ ಫಾಸ್ಟ್ ಆಗಿ ಹೇಳುವಾಗ ಹಾಗೆ ಬಂದ್ಬಿಡತ್ತೆ. ಅದು ತಪ್ಪೇ ಆಗ್ಲಿ ನಡೆಯತ್ತೆ. ಬಟ್ ಅದು ಗೊತ್ತಿದ್ರು ಆಗ್ಬಿಟ್ರೆ ಅದು ನಾವು ಜಾಗೃತರಾಗಿಲ್ಲ ಅಂತ ಆಗತ್ತಲ್ಲ, ಅದಕ್ಕೋಸ್ಕರ ಹೇಳ್ದೆ. ಸರಿ ಮಾತಾಜಿ. ಹೇಳಿ. 2ನೇ ಚರಣ 3ನೇ 4ನೇ ಚರಣ ಅಷ್ಟೇ ಹೇಳಿ. ಮದರ್ಥೇ ತ್ಯಕ್ತ ಜೀವಿತಾಃ ಸರ್ವೇ ಯುದ್ಧ ವಿಶಾರದಾಃ. ಕರೆಕ್ಟ್ ಮಾತಾಜಿ. ವಿಶಾರದಾಃ ದಾ ಮೇಲೆ ಹಾ ಹೇಳ್ಬೇಕು. ಯುದ್ಧ ವಿಶಾರದಾಃ. ಸರಿ ಸರಿ. ಮುಂದಿಂದು ಇನ್ನೊಂದ್ ಮಾಡೋಣ. ಇನ್ನೊಬ್ರು ಹೇಳ್ಬೇಕು. ರಾಜೇಶ್ವರಿ. ಶ್ಲೋಕ 9.
अन्ये च बहवः शूराः मदर्थ्यक्तजीविताः नानाशस्त्रप्रहरणाः सर्वे युद्ध ವಿಶಾರದಾಹ ಸರಿ ಬಂತು ಮಾತಾಜಿ. ನೀವು ಅಲ್ಲಿ ಸ್ವಲ್ಪ ಅಲ್ಲಿ ಏನಾಯ್ತು ಗೊತ್ತಾ, ನಾ ಮಹಾಪ್ರಾಣ ಒತ್ತಿ ಹೇಳಿ ಅಂದಾಗ ನೀವು ಸ್ವಲ್ಪ ಮುಂದಿಂದು ಹೋಗ್ಬಿಡ್ತು ಅಷ್ಟೇ, ನಿಮ್ದು ತಪ್ಪಲ್ಲ. ಒಂದು ಕಡೆ ನಾವು ಫೋಕಸ್ ಮಾಡ್ಲಿಕ್ಕೆ ಹೋಗಿ ಇನ್ನೊಂದು ಮಿಸ್ಟೇಕ್ ಆಗೋಗ್ಬಿಡುತ್ತೆ. ಬಟ್ ನಿಮ್ದು ಇದ್ದಿಲ್ಲ. ಇನ್ನೊಮ್ಮೆ ರಿಪೀಟ್ ಮಾಡಿ ಸಾಕು ಅಷ್ಟೇ. ಎರಡನೇ ಚರಣ ಮದರ್ಥೇ ತ್ಯಕ್ತ ಜೀವಿತಾಹ. ಒಂದ್ ಅಕ್ಷರ ಬಿಟ್ಟಂಗ ಅದ ಮಾತಾಜಿ. ಹೌದು, ಮದರ್ ತ್ಯಕ್ತ ಇಲ್ಲ, ಅದು ಜೀವಿತ. ಕೂಡಿಸ್ಬೇಡಿ. ಯಾಕೆ ಕೂಡಿಸ್ತೀರಾ ನೀವು? ಅಲ್ಲಿ ಬೇರೆನೆ ಇದೆಯಲ್ಲ ಪದ, ಅದು ಮದರ್ಥೇ ಎಳಿಬೇಕು. ಆಮೇಲೆ ತ್ಯಕ್ತ ಜೀವಿತಾಹ. ಹೇಳ್ತೀನಿ ಮಾತಾಜಿ. ಮದರ್ಥೇ ತ್ಯಕ್ತ ಜೀವಿತಾಹ ಸರಿ. ನಾನಾಶಸ್ತ್ರ ಪ್ರಹರಣಾಃ ಸರ್ವಯುದ್ಧ ವಿಶಾರದಾಃ. ಸರ್ವೇ ಯುದ್ಧ ವಿಶಾರದಾಃ. ಓಕೆ ಮಾತಾಜಿ, ಧನ್ಯವಾದ. ಸರಿ, ಇಷ್ಟು ಸಾಕು ಇವತ್ತಿಗೆ. ನಾಳೆ ಮಾಡೋಣ. ಸಮಯ ಆಗಿದೆ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಏನಾದ್ರೂ ಪ್ರಶ್ನೆಗಳನ್ನಿದ್ರೆ ತಗೊಂಡ್ ಬನ್ನಿ ಅಂತ ಹೇಳಿದ್ದೆ. ಬಂದ ತಕ್ಷಣ ನಿಮ್ಮ ಕ್ವೆಶನ್ಸ್ ಅನ್ನ ಕ್ಲಿಯರ್ ಮಾಡ್ಬಿಟ್ಟು ಮುಂದೆ ನಾವು ಪ್ರಾಕ್ಟೀಸ್ ಮಾಡೋಣ. ಇದು ಮುಗಿಯೋವರೆಗೂ 1 ವಾರ ಆಗ್ಬಹುದು ಮುಗಿಲಿಕ್ಕೆ. ಎಲ್ರು ಇರ್ರಿ, ಹೊಸಬ್ರು ಕೂಡ ಇದೀರಿ ಅನ್ಕೊಳ್ತೇನೆ. ಯಾರು ಮೊದ್ಲು ಇರ್ಲಿಲ್ವೋ ಅವ್ರಿಗೂ ಕೂಡ ಇದು ಮೊದ್ಲಿಂದ ಹಾಗೆ ವಿವರಣೆ ಮತ್ತೆ ಉಚ್ಚಾರಣೆಯನ್ನ ಹೇಳಲ್ಲ. ಬಟ್ ನಿಮ್ಗೆ ಸ್ವಲ್ಪ ಸಹಾಯ ಆಗ್ಬಹುದು. ಅಂದ್ರೆ ಮುಂದಿನ ತರಗತಿ ಮತ್ತೆ ಮುಂದೆ ಯಾರು ತಗೊಳ್ತಾರಲ್ಲ ಶ್ಲೋಕ ತರಗತಿ, ಅವಾಗ ನಿಮ್ಗೆ ಸ್ವಲ್ಪ ಪಿಕಪ್ ಆಗ್ಬಹುದು ಮಾಡಿರೋದು. ಧನ್ಯವಾದಗಳೆಲ್ಲ ಮಾತಾಜಿ ಪ್ರಭುಜಿಗಳಿಗೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ ಕಿ ಜೈ. ತುಂಬಾ ಧನ್ಯವಾದಗಳು ಲಲಿತಾ ಮಾತಾಜಿ. ನಿನ್ನೆನೂ ಕೂಡ ಇದ್ರಿ, ಇವತ್ತು ಕೂಡ ಸಹಕರಿಸಿದ್ರಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ನಿಮ್ಗೂ ಧನ್ಯವಾದ.